Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಶ್ರೀನಿವಾಸ್ ಹಾಸ್ಪಿಟಲ್, ಎ ಯೂನಿಟ್ ಆಫ್ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಮುಕ್ಕಾ ಮ್ಯಾಂಗ್ಳೂರ್, ಸ್ಮರಣಿಕಾ ಕಲ್ಸಂಕ ಉಡುಪಿ, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ನಮಸ್ತೆ, ನಮಸ್ಕಾರ ನಮ್ಮ ಎಲ್ಲ ಪ್ರೀತಿಯ ವೀಕ್ಷಕರಿಗೆ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2-ಸ್ಟಾರ್ ರೈಸ್. ಹಾಗೆಯೇ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು, ದಟ್ ಈಸ್ ಸಿಟಾಡೆಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಪ್ರೈಮ್ ಮಸಾಲಾ, ಪೂರ್ಣಿಮಾ ಸಿಲ್ಕ್ಸ್, ಶಶಿ ಸೋಪು ಮತ್ತು ಶ್ರೀನಿವಾಸ್ ಹಾಸ್ಪಿಟಲ್, ಮುಕ್ಕಾ ಮ್ಯಾಂಗ್ಳೂರ್. ಸೊ ಥ್ಯಾಂಕ್ಸ್ ಟು ನಮ್ಮ ಎಲ್ಲ ಸ್ಪಾನ್ಸರ್ಸ್ ನವರಿಗೆ. ಅದರ ಜೊತೆಗೆ ವೀಕ್ಷಕರೇ, ಇವತ್ತಿನ ಈ ಕ್ವಾರ್ಟರ್ ಫಿನಾಲೆ ರೌಂಡ್ಗೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ತ್ ವಿಜಯ್ ಡಿಕ್ಸನ್. ಅಂಡ್ ವೀಕ್ಷಕರೇ, ನಮ್ಮ ಮೂವರು ಜಡ್ಜಸ್ ನಿಮ್ಗೆ ಗೊತ್ತಿದೆ, ಸಂಗೀತ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಪ್ರತಿಭೆಗಳನ್ನು ಹುಟ್ಟಡಗಿಸಿದಂತಹ ಒನ್ ಅಂಡ್ ಓನ್ಲಿ ದ ಫೇಮಸ್ ಸಿಂಗರ್, ದಟ್ ಈಸ್ ಮಿಸ್ಟರ್ ಗುರುಕಿರಣ್ ಸರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅಂಡ್ ನಮ್ಮ ಕೋಸ್ಟಲ್ ವುಡ್ ಅಲ್ಲಿ ಮಾತ್ರವಲ್ಲ, ಎಂಟೈರ್ ಈ ಸಂಗೀತ ಕ್ಷೇತ್ರದಲ್ಲಿ ಅವರದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ ಕದ್ರಿ ಮಣಿಕಾಂತ್ ಸರ್. ಸೊ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅಂಡ್ ವಂಡರ್ಫುಲ್ ಗಿಟಾರಿಸ್ಟ್ ಅಂಡ್ ವಂಡರ್ಫುಲ್ ಮ್ಯೂಸಿಷಿಯನ್ ಕೂಡ ಹೌದು, ದಟ್ ಈಸ್ ರಾಜ್ ಗೋಪಾಲ್ ಸರ್ ಅವರಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅಂಡ್ ಲೆಟ್ಸ್ ಬಿಗಿನ್ ವಿತ್ ದ ಕ್ವಾರ್ಟರ್ ಫಿನಾಲೆ ಟುಡೇಸ್ ಎಪಿಸೋಡ್. ವೀಕ್ಷಕರೇ, ನಮ್ಮ ಇವತ್ತಿನ ಮೊದಲ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಪಲ್ಲವಿ ಅವರು. ಪಲ್ಲವಿ ಅವರು ಕ್ವಾರ್ಟರ್ ಫಿನಾಲೆಯಲ್ಲಿ ಹಾಡ್ತಾ ಇರುವಂತಹ ಹಾಡು ಕರುನಾಡು ತಾಯಿ ಸದಾ ಚಿನ್ಮಯಿ ಅಂತ ಹೇಳುವಂತಹ ಒಂದು ಅದ್ಭುತವಾದಂತಹ ಒಂದು ಹಾಡು ಅಂತ ಹೇಳ್ಬೋದು. ಕನ್ನಡದ ಒಂದು ಗೀತೆ, ಕನ್ನಡಕ್ಕೊಂದು ಹೆಮ್ಮೆಯ ಗೀತೆ. ಸೊ ಈ ಹಾಡನ್ನು ಪ್ರಸ್ತುತಪಡಿಸಲಿಕ್ಕೆ ಪಲ್ಲವಿ ಅವರು ಬರ್ತಾ ಇದ್ದಾರೆ. ಸೊ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ.
ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಅನ್ನುವ ಔದಾರ್ಯ ನಮ್ಮದು, ಸೌಂದರ್ಯ ಸೀಮೆಯ ನುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ ಸವಿ ನಮ್ಮದು, ರೋಮ ರೋಮಗಳು ನಿಂತವು ತಾಯಿ ಚೆಲುವ ಕನ್ನಡದುಳಿದು ಮಾಯಿ, ಮುಗಿಲೇ ಕಡಲೆ ಸಿಡಿಲೆ ಕೇಳಿರಿ, ಮುಗಿಲೇ ಕಡಲೆ ಸಿಡಿಲೆ ಕೇಳಿರಿ, ತನುವು ಮನವು ಧನವು ಎಲ್ಲ ಕನ್ನಡ, ತನುವು ಮನವು ಧನವು ಎಲ್ಲ ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಪಲ್ಲವಿ, ಹಲೋ ಸರ್. ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಲೈಕ್ ಯುವರ್ ಬ್ರೆತ್ ಕಂಟ್ರೋಲ್, ಸಸ್ಟೈನು ಎಲ್ಲ ಚೆನ್ನಾಗಿತ್ತು. ಏನಿ ಅಂದರೆ ರೋಮ ರೋಮಗಳು ನಿಂತವು ತಾಯೇ, ಅಲ್ಲಿ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನೀವು. ಇಟ್ ವಾಸ್ ಗುಡ್, ಬಟ್ ಏನಂದರೆ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಅಲ್ವಾ, ಅದು ನೋಡ್ಕೊಳ್ಳಿ. ಆ ಸ್ಟೈಲ್ ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಚೇಂಜ್ ಆಯಿತು, ಮತ್ತು ಆಲಾಪು ಅಲ್ಲಿ ಒಂದು ಸ್ವಲ್ಪ ರೀಚ್ ಆಗಿಲ್ಲ. ಅದರ್ವೈಸ್ ಎವ್ರಿವೇರ್ ಯು ಡೆಕೋರೇಟೆಡ್ ದ ಸಾಂಗ್ ವೆರಿ ನೈಸ್. ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು ಸರ್. ಯಾ, ಎಕ್ಸ್ಪೆಕ್ಟೇಷನ್ಸ್ ಪಲ್ಲವಿ ಜಾಸ್ತಿ ಮಾಡ್ತಾ ಹೋದರೆ ನಮಗೆ ನಾವು ಟೆಸ್ಟ್ ಮಾಡ್ದಂಗೆ, ಬಟ್ ಆನ್ ದಿ ಹೋಲ್ ಚೆನ್ನಾಗಿತ್ತು, ಥ್ಯಾಂಕ್ ಯು ನೋ ಡೌಟ್. ನನಗೆ ಅನಿಸಿದೆ ಏನಂದರೆ ಒಂದು ಅರ್ಧ ಸೆಮಿಟೋನ್, ಒಂದು ಸೆಮಿಟೋನ್ ಅರ್ಧ ಮನೆ ಕಮ್ಮಿ ಮಾಡಬೇಕಿತ್ತು ಅನಿಸ್ತಾ? ಎಸ್ ಸರ್. ಡೌಟ್ ಇದ್ದರೆ ಇಲ್ಲೇ ಮಾಡಿಸ್ಬೋದು. ಓಕೆ ಓಕೆ ಓಕೆ, ಅದು ನನಗೆ ಯಾಕೆಂದರೆ ನಿನಗೆ ಹೈ ಆಗ್ತಾ ಇತ್ತು. ಡೆಫಿನೆಟಾಗಿ ಒಂದು ಸೆಮಿಟೋನ್ ಕಮ್ಮಿ ಮಾಡಿದರೆ ತುಂಬ ಡಿಫ್ರೆನ್ಸ್ ಬರ್ತಾಯಿತ್ತು ಸಾಂಗಿಗೆ. ಫಸ್ಟ್ ಚರಣ ಅದು ಬ್ರೆತ್ ಕಂಟ್ರೋಲ್ ಸ್ವಲ್ಪ ತಪ್ಪಿತು. ಸಂಗೀತ ಸಾಹಿತ್ಯ ಅದರ ಪ್ರಿವಿಯಸ್ ಲೈನು, ಆಮೇಲೆ ಸಂಗೀತ ಸಾಹಿತ್ಯ ಐ ಥಿಂಕ್ ಇಟ್ ವೆಂಟ್ ಅ ಲಿಟಲ್ ಔಟ್ ಆಫ್ ಪಿಚ್. ಆಮೇಲೆ ಅದರಲ್ಲೇ ಮಿಡ್ಡಲ್ಲಿ ಪ್ರೇಮಾಲಯನ ಇಂಪ್ರೂವೈಸೇಷನ್ ಮಾಡೋಕ್ಕೆ ಹೋಗಿ ಸ್ವಲ್ಪ ಚೊಂಬಾಯಿತು, ಅದೊಂದು ಆ ಪೋರ್ಷನ್. ದೆನ್ ಇಟ್ಸ್ ಓಕೆ, ಹೈ ಇತ್ತು ಆ ಪೋರ್ಷನ್, ಸ್ವಲ್ಪ ಹೈ ಇತ್ತು, ಅದು ಸ್ವಲ್ಪ ಸ್ಟ್ರೈನ್, ಅಂದರೆ ನೋಟ್ ಟಚಿಂಗ್ಗೆ ಸ್ವಲ್ಪ ಒದ್ದಾಟ ನಡೆಸಂಗಿತ್ತು. ಅದು ಬಿಟ್ಟರೆ ಇಟ್ ವಾಸ್ ನೈಸ್. ಐ ನೋ ಲವ್ಡ್ ಯು ಸಿಂಗಿಂಗ್. ಇದು ಮೇಲ್ ಸಾಂಗು, ಸೊ ಇದನ್ನು ಈ ಪಿಚ್ಚಲ್ಲಿ ಹಾಡೋದು ಕಷ್ಟ ಫೀಮೇಲಿಗೆ, ಬಟ್ ಯು ಹ್ಯಾವ್ ಡನ್ ಅ ರಿಯಲಿ ಗುಡ್ ಜಾಬ್. ಗ್ರೇಟ್ ಜಾಬ್, ಗುಡ್ ಜಾಬ್. ಥ್ಯಾಂಕ್ ಯು ಸರ್. ನಮ್ಮ ಮುಂದಿನ ಕಂಟೆಸ್ಟೆಂಟ್ ಅನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ, ದಟ್ ಈಸ್ ಸಾಯಿ ರೂಪ ಅವರು. ಸೊ ಸಾಯಿ ರೂಪ ಅವರು ಹಾಡ್ತಾ ಇರುವಂತಹ ಹಾಡು ಓ ಮೇಘವೇ ಅನ್ನುವಂತಹ ಹಾಡು. ಅದ್ಭುತವಾದಂತಹ ಹಾಡು, ಬಟ್ ಅದ್ಭುತವಾಗಿ ಈ ವೇದಿಕೆಯಲ್ಲಿ ಹಾಡ್ತಾರಾ? ಬನ್ನಿ ನೋಡ್ಕೊಂಡು ಬರೋಣ.
ಮುಗಿಲ ಬಾಣಗಳ ಓಲೆಯಲಿ ಹೃದಯ ಇಡುವೆ ನೀಡಿರುವೆ ಓ ಗೆಳತಿ ಓದುವೆಯ. ಮುಗಿಲ ಬಾಣಗಳ ಓಲೆಯಲಿ ಹೃದಯ ಇಡುವೆ ನೀಡಿರುವೆ ಓ ಗೆಳೆಯ ಓದುವೆಯ. ಬೆಳ್ಳನೆ ಓಲೆಯ ಹೀಗೆ ನಾ ಓದಲಿ. ಇದು ಓದು ಓಲೆಯಲ್ಲ ಬರೆದುಕೋ. ನನ್ನ ಜೀವ ನಿನಗೆ ಎಂದುಕೋ. ನನ್ನ ಮನದ ಮನೆಗೆ ತಂದುಕೋ. ಈ ಕಂಗಳ ಮುಂಬಾಗಿಲ ನಾ ತೆರೆಯುವೆ ಬಂದು ನೀ ಸೇರಿಕೋ. ಮೇಘವೇ ಮೇಘವೇ ವಂದನೆ ಸಂಧಾನದ ಪತ್ರಕ್ಕೆ ವಂದನೆ. ಮುಗಿಲೆ ಬೆಳ್ಮುಗಿಲೆ ತಂಪೆಲರೆ ತಳಿರೆ ಹಗಲೇ ಹಗಲಿರುಳೆ ನಿಮ್ಮೊಂದಿಗೆ ನಾವೊಬ್ಬರೇ. ವನವೇ ಕಾನನವೇ ಹೂವನವೇ ಹಸಿರೇ ಗಿರಿಯೇ ನೀರ್ಛರಿಯೇ ನಮ್ಮೊಳಗೆ ನಿಮ್ಮುಸಿರೆ. ಈ ಉಲವಿನ ಕಣ್ಣಲ್ಲಿ ಸರ್ವವು ಸುಂದರ. ಇಲ್ಲಿ ಬಾನು ಭೂಮಿಗಿಲ್ಲ ಅಂತರ. ನಾನು ನೀನು ಎಲ್ಲ ನಮ್ಮಲ್ಲಿ ಒಂದೇ ಜೀವ ಜೋಡಿ ಓಡಲಲಿ. ಈ ಕಂಗಳ ಮುಂಬಾಗಿಲ ನಾ ತೆರೆಯುವೆ ಬಂದು ನೀ ಸೇರಿಕೋ. ಮೇಘವೇ ಮೇಘವೇ ವಂದನೆ ಸಂಧಾನದ ಪತ್ರಕ್ಕೆ ವಂದನೆ. ಈ ಕಂಗಳ ಮುಂಬಾಗಿಲ ನಾ ತೆರೆಯುವೆ ಬಂದು ನೀ ಸೇರಿಕೋ. ಮೇಘವೇ ಮೇಘವೇ ವಂದನೆ ಸಂಧಾನದ ಪತ್ರಕ್ಕೆ ವಂದನೆ. ಥ್ಯಾಂಕ್ ಯು. ಸಾಯಿ ರೂಪ. ಈ ಸಾಂಗ್ ಬಂದು ಕಂಪ್ಲೀಟ್ ರೇಂಜ್, ಫುಲ್ ರೇಂಜ್ ಇರೋ ಸಾಂಗ್. ಯಾಕಂದರೆ ಕೆಳಗೆ ಪಂಚಮದವರೆಗೆ ಹೋಗುತ್ತೆ. ಆ್ಯಂಡ್ ಬೇಸಿಕಲಿ ಆ್ಯಸ್ ಪರ್ ಯುವರ್ ವೋಕಲ್ ಇದು ಯು ಹ್ಯಾವ್ ಅ ಸ್ವಲ್ಪ ಹೈ ರೇಂಜ್ ಇಲ್ಲ. ಸೊ ವೈ ಡಿಡ್ ಯು ಸೆಲೆಕ್ಟ್ ದಿಸ್ ಸಾಂಗ್? ಇಷ್ಟ ಅನಿಸ್ತು. ಇಷ್ಟ ಹೌದು, ಬಟ್ ಆ ಟೆಂಪೋದಲ್ಲಿ ಆ್ಯಂಡ್ ದ್ಯಾಟ್ ಟು ಐ ಥಿಂಕ್ ಯು ಹ್ಯಾವ್ ರಿಡ್ಯೂಸ್ ದ ಸ್ಕೇಲ್ ಆಫ್ ದ ಸಾಂಗ್ ಅಲ್ವಾ ಫ್ರಮ್ ದ ಒರಿಜಿನಲ್. ಸೊ ಹಾಗಾಗಿ ಮೇ ಬಿ ಐ ವಾಸ್ ನಾಟ್ ವೆರಿ ಹ್ಯಾಪಿ. 4 ಸೆಮಿಟೋನ್ ಕಮ್ಮಿ ಆಗಿರಬೇಕು ಅಲ್ಲ? 4 ಸೆಮಿಟೋನ್ಸ್, 4 ಸೆಮಿಟೋನ್ ಪಕ್ಕ 2 ಫುಲ್ ಮನೆ ಅಲ್ವಾ? ಸೊ ಹಾಗಾಗಿ ದ ರೆಂಡಿಷನ್, ಯಾಕಂದರೆ ಐ ವಾಸ್ ನಾಟ್ ಸೋ ಇಂಪ್ರೆಸ್ಡ್. ಸೊ ಪ್ಲೀಸ್ ಬಿ ಕೇರ್ಫುಲ್ ಬೈ ಸೆಲೆಕ್ಟಿಂಗ್ ಸಾಂಗ್ಸ್. ಯಾವ ಸಾಂಗ್ ಸೆಲೆಕ್ಟ್ ಮಾಡ್ತೀರಾ ಅಂದರೆ ನಿಮ್ಮ ಸಂಗತಿಗಳೆಲ್ಲ ಚೆನ್ನಾಗಿದೆ, ಪಲ್ಕ್ಗಳು ಚೆನ್ನಾಗಿ ಬರ್ತಾ ಇದೆ. ಲಾಸ್ಟಿಗೆ ಸ್ವಲ್ಪ ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಿ ಅಗೇನ್. ಸೊ ಎಷ್ಟಾಗತ್ತೆ ಅಷ್ಟೇ ಮಾಡೋಣ. ಓಕೆ, ಸೊ ಬಿ ಕೇರ್ಫುಲ್ ವೈಲ್ ಸೆಲೆಕ್ಟಿಂಗ್ ದಿ ಸಾಂಗ್ ಬಿಕಾಸ್ ಯುವರ್ ವೋಕಲ್ ರೇಂಜಿಗೆ ಅದು ಚೆನ್ನಾಗಿ ಸೌಂಡ್ ಆಗಬೇಕು. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ನನ್ನ ಲೆಕ್ಕದಲ್ಲಿ ಆ್ಯಕ್ಚುಲಿ 1 ಕಮ್ಮಿ ಆದರೆ ಓಕೆ, 2 ಕಮ್ಮಿ ಆಗಿದ್ದರಿಂದ ಓ ಮೇಘವೇ ಮೇಘವೇ ಓಡಿ ಬಾ ಈ ನೋಟ್ ರೀಚ್ ಆಗ್ತಾನೆ ಇರಲಿಲ್ಲ. ಎಲ್ಲ ಇಲ್ಲಿತ್ತು. ಸೊ ರೀಚ್ ಆಗ್ತಾ ಇರಲಿಲ್ಲ. ವಂದನೆಗೆ ರೀಚ್ ಆದೆ, ಬಟ್ ಎಲ್ಲ ಬಾಗಳು ಲ್ಯಾಂಡ್ ಆಗ್ತಾ ಇರಲಿಲ್ಲ ನೋಟು. ಅದು ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದೆ. ಮಾತಾಡಲು ಅದೆಲ್ಲ ಇದೆಯಲ್ಲ, ಎಸ್ ಪಿ ಡನ್ ಸೂಪರ್ಬ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಇದ್ಯಾಕೆಂದರೆ ಒಂದು ಶೃಂಗಾರ ಕಾವ್ಯ ಪಿಕ್ಚರ್ ಅಲ್ಲ ಇದು ಚೈತ್ರದೇವ ಮಾಂಜಲಿ ಹಿಟ್ಟಾದ ನಂತರ ನೆಕ್ಸ್ಟ್ ಅದೇ ಕಾಂಬಿನೇಷನ್
ಹಂಸಲೇಖ, ಮಹೇಂದರ್ ಮತ್ತು ರಘುವೀರ್ ಮಾಡಿದ ಚಿತ್ರ ಇದು. ದಿಸ್ ಸಾಂಗ್ ಇಸ್ ಅ ಹ್ಯೂಜ್ ಹಿಟ್. ಬಟ್ ಅದು ಇನ್ನೊಂದು ಏನಂದರೆ ಬ್ರೆತ್ ಕಂಟ್ರೋಲ್, ಬ್ರೆತ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಈಗ ಏನಂದರೆ ಈಗ ಸ್ಲೋ ಹೋದ ತಕ್ಷಣ ಸ್ವಲ್ಪ ಟೈಟ್ ಆಗ್ತಾ ಇರುತ್ತೆ ಕಮೆಂಟ್ಸು, ಇದು ಬ್ಯಾಕ್ ಟು ಬ್ಯಾಕ್ ಡುವೆಟ್ ಬರ್ತಾ ಇರುತ್ತೆ. ಹೌದು, ಅಲ್ಲ ಆದರೂ ಪ್ರಾಕ್ಟೀಸ್ ಮಾಡೋದು ಏನಕ್ಕೆ, ಎಲ್ಲಿ ಬ್ರೆತ್ ತಗೋಬೇಕಂತ ಮೊದಲೇ ಡಿಸೈಡ್ ಆಗಿರಬೇಕು, ಹೋಗ್ತಾ ಇಲ್ಲ. ಸೊ ಆ ಟೈಮಿಗೆ ಅದನ್ನು ಕಟ್ ಮಾಡಿ ಬ್ರೆತ್ ತಗೊಳ್ಳೋಕೆ ಗೊತ್ತಿರಬೇಕು. ಅದಕ್ಕೆ ಪ್ರಾಕ್ಟೀಸ್ ಮಾಡೋದು ಒಂದು ನೋಟ್ಸ್ ಫಾಸ್ಟು ಏನಾದ್ರು ಗಮ್ಕಾಸ್ ಇದ್ದರೆ ಅದನ್ನು ಆ ಟೆಂಪೋದಲ್ಲಿ ಹಿಂಗೆ ಆಡೋದು, ಇದಕ್ಕೆ ಪ್ರಾಕ್ಟೀಸ್ ಬೇಕು. ಬ್ರೆತ್ ಎಲ್ಲಿ ತಗೋಬೇಕು ಅದನ್ನು ಯು ಹ್ಯಾವ್ ಟು ಡಿಸೈಡ್ ಒಂದು. ಬಟ್ ಫ್ರ್ಯಾಂಕ್ಲಿ ಟೆಲ್ಲಿಂಗ್, ಯು ಗಾಟ್ ಅ ಲವ್ಲಿ ವಾಯ್ಸ್ ಚೆನ್ನಾಗಿದೆ, ವೋಕಲ್ ಎಕ್ಸ್ಪ್ರೆಷನ್ ಚೆನ್ನಾಗಿದೆ, ಫೇಶಿಯಲ್ ಎಕ್ಸ್ಪ್ರೆಷನ್ ಚೆನ್ನಾಗಿದೆ. ಬಟ್ ಇದು ಸ್ವಲ್ಪ ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಅಂದರೆ ಪಿಚ್ಚಿಂಗ್ ಸ್ವಲ್ಪ ವರ್ಕೌಟ್ ಮಾಡಬೇಕು. ಓಕೆ ಓಕೆ ಸರ್, ಥ್ಯಾಂಕ್ ರೈಟ್, ಯು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಕೊನೆ ಸಂಗತಿ ಬರಲಿಲ್ಲಲ್ಲ, ಸೇರಿಕೋ, ಅದು ಬರಬೇಕಾಗಿದ್ದು. ದಟ್ ಈಸ್ ಅ ಹುಕ್, ಅದು ತುಂಬ ಚೆನ್ನಾಗಿದೆ, ಅದು ಬಂದಿಲ್ಲ. ಕೊನೆ ಪಲ್ಲವಿಲೂ ಸ್ವಲ್ಪ ಪಿಚ್ ಪ್ರಾಬ್ಲಮ್ ಆಯಿತು. ಓಕೆ, ವೆಲ್ ಟ್ರೈಡ್, ಥ್ಯಾಂಕ್ ಯು. ವೀಕ್ಷಕರೇ, ಸಾಯಿ ರೂಪ ಅವರು ಶೃಂಗಾರ ಕಾವ್ಯ ಸಿನಿಮಾದ ಒಂದು ಅದ್ಭುತ ಹಾಡನ್ನು ಹಾಡಿದ್ರು. ಬಟ್ ಕ್ವಾರ್ಟರ್ ಫಿನಾಲೆ ರೌಂಡ್ ಅಲ್ಲಿ ಮತ್ತಷ್ಟು ಹಾಡುಗಾರರು ಬರ್ಲಿಕ್ಕಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಟೆನ್ಷನ್ ಕೊಡುವಂತಹ ಎಲಿಮಿನೇಷನ್ ಬೇರೆ ಇದೆ. ಯಾಕಂತ ಹೇಳಿದ್ರೆ ಇನ್ನು ಫಿನಾಲೆ ಅಷ್ಟೇ ಉಳಿದಿರೋದು. ನಮ್ಮ ಮುಂದಿನ ಕಂಟೆಸ್ಟೆಂಟ್ ಅನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಬನ್ನಿ ನೋಡ್ಕೊಂಡು ಬರೋಣ ಯಾವ ಹಾಡು ಹಾಡ್ತಾರೆ, ಯಾವ ರೀತಿ ಹಾಡ್ತಾರೆ, ನಮ್ಮ ಜಡ್ಜಸ್ ಮನ ಗೆಲ್ತಾರ, ಮುಂದಿನ ಸುತ್ತಿಗೆ ಆಯ್ಕೆಗಾತಾರ. ಸೊ ಓವರ್ ಟು ರಾಘವೇಂದ್ರ, ನೀ ಮೌನವಾದರೆ ನನ್ನ ಗತಿಯೇನೋ, ನಿನ್ನ ಕರುಣೆಯ ಜ್ಯೋತಿ ಬಾಳ ಬೆಳಗುವ ತನಕ. ಬಿಡೆನು ನಿನ್ನ ಪಾದ, ಬಿಡೆನು ನಿನ್ನ ಪಾದ. ಭೂಮಿಯು ಬಿರಿಯಲಿ, ಗಗನವು ನಡುಗಲಿ, ಭೂಮಿಯು ಬಿರಿಯಲಿ, ಗಗನವು ನಡುಗಲಿ, ಸಾಗರ ಕೆರಳಲಿ, ಗಿರಿಗಳು ಉರುಳಲಿ. ಬಿಡೆನು ನಿನ್ನ ಪಾದ, ಬಿಡೆನು ನಿನ್ನ ಪಾದ, ಬಿಡೆನು ನಿನ್ನ ಪಾದ, ಗುರುವೇ ಬಿಡೆನು ನಿನ್ನ ಪಾದ. ಪತಿಯ ಪ್ರಾಣವನ್ನು ಉಳಿಸುವ ತನಕ, ಅಂಧಕಾರವನ್ನು ಅಳಿಸುವ ತನಕ, ಬಿಡೆನು ನಿನ್ನ ಪಾದ, ನಿನ್ನ ನಾಮವೇದ. ಬಿಡೆನು ನಿನ್ನ ಪಾದ, ಗುರುವೇ ಬಿಡೆನು ನಿನ್ನ ಪಾದ. ಮುಡಿದ ಹೂಗಳ ಮುದುಡಿ ಹೋಗುತ್ತಾ ಬಾಡುತ್ತಿದೆ, ಬಾಡುತ್ತಿದೆ. ಅರಶಿನ ಕುಂಕುಮ ಬೆವರಲ್ಲಿ ಬೆರೆತು ಕರಗುತ್ತಿದೆ, ಕರಗುತ್ತಿದೆ. ನನ್ನ ಕೊರಳ ಮಾಂಗಲ್ಯವು ಕಳಚಿ ಜಾರುತ್ತಿದೆ, ಜಾರುತ್ತಿದೆ. ಬಾಳಿನ ಜ್ಯೋತಿಯು ಗಾಳಿಗೆ ಸಿಲುಕಿ ಹಾರುತ್ತಿದೆ, ಹಾರುತ್ತಿದೆ. ಮೊರೆಯ ಕೇಳದೆ, ಕರುಣೆ ತೋರದೆ, ಪ್ರಾಣ ಉಳಿಸದೆ, ನನ್ನ ಹರಸದೆ. ಬಿಡೆನು ನಿನ್ನ ಪಾದ, ಬಿಡೆನು ನಿನ್ನ ಪಾದ. ಭೂಮಿಯು ಬಿರಿಯಲಿ, ಗಗನವು ನಡುಗಲಿ, ಸಾಗರ ಕೆರಳಲಿ, ಗಿರಿಗಳು ಉರುಳಲಿ. ಬಿಡೆನು ನಿನ್ನ ಪಾದ, ಗುರುವೇ ಬಿಡೆನು ನಿನ್ನ ಪಾದ. ದುಷ್ಟ ಶಕ್ತಿಯು ಅಟ್ಟಹಾಸದಲ್ಲಿ ನಗುತ್ತಲಿದೆ, ನಲಿಯುತ್ತಿದೆ. ದಮನ ಮಾಡುವ ದೈವ ಶಕ್ತಿಯು ಕಾಣಿಸದೆ ಕೆಣಗುತ್ತಿದೆ.
ಜನ್ಯಪ್ರಸಾದ್. ನಮಸ್ತೆ ಸರ್. ನಮಸ್ತೆ. ಚೆನ್ನಾಗಿತ್ತು. ನನಗೇನು ಸ್ವಲ್ಪ ನೇಸಲ್ ಅನಿಸಿತಾ ಅಂತ, ಸ್ವಲ್ಪ ಮೂಗಲ್ ಹಾಡು ಥರ ಕೇಳ್ತಾ ಇತ್ತು. ಹೈ ರೇಂಜ್ ಆಗಿ ಹಾಗೆ ಹಾಡಿದ್ರ ಹೇಗೆ? ಸ್ವಲ್ಪ ನೇಸಲ್ ಅನಿಸ್ತು. ಮತ್ತು ಡಿಕ್ಷನು, ಪ್ರೊನೌನ್ಸಿಯೇಷನ್, ಆ ವರ್ಡ್ಸ್ ಅಷ್ಟೊಂದು ಕ್ಲಿಯರ್ ಇರ್ತಿರ್ಲಿಲ್ಲ. ಬಾಯಿ ಬಿಟ್ಟು ಹಾಡಿದ ಸ್ವಲ್ಪ ಏನೋ ಮಫಲ್ ಆ ಥರ ಆಗಿತ್ತು. ಏನಂದರೆ ನಾವು ಹಾಡು ಕೇಳಿದಾಗ ಟಕ ಟಕ ಬರ್ಕೊಂಡು ಹೋಗೋ ಥರ ಇರಬೇಕು ಲಿರಿಕ್ಸ್ ಕೇಳ್ತಿದ್ದಂಗೆ. ಇದು ಕೆಲವು ವರ್ಡ್ಸ್ ಮಫಲ್ ಆದಂಗಿತ್ತು. ಕ್ಲಾರಿಟಿ, ವರ್ಡ್ಸ್ ಕ್ಲಾರಿಟಿ, ಪ್ರೊನೌನ್ಸಿಯೇಷನ್ ಮೇ ಬಿ. ಅದರ್ವೈಸ್ ಓವರ್ ಆಲ್ ಸಾಂಗ್ ಹಾಡಿದ್ದು ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಮತ್ತು ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಟಡೆಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಪ್ರೈಮ್ ಮಸಾಲಾ, ಶಕುಂತಲಾ ಹೇರ್ ಆಯಿಲ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಶಶಿ ಸೋಪ್, ಶ್ರೀನಿವಾಸ್ ಹಾಸ್ಪಿಟಲ್, ಮುಕ್ಕ ಮ್ಯಾಂಗ್ಳೂರ್ ಮತ್ತು ಸ್ಮರಣಿಕಾ. ವೀಕ್ಷಕರೇ, ನಮ್ಮ ಇವತ್ತಿನ ಕ್ವಾರ್ಟರ್ ಫಿನಾಲೆ ರೌಂಡ್ ಅಲ್ಲಿ ಮುಂದಿನ ಹಾಡು ಶ್ರೀ ಮಂಜುನಾಥ ಸಿನಿಮಾದ ಹಾಡು. ಈ ಹಾಡನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ಭಾರ್ಗವ್ ಅವರು. ಸೊ ಲೆಟ್ಸ್ ವೆಲ್ಕಮ್ ಭಾರ್ಗವ್ ಆನ್ ಸ್ಟೇಜ್. ಬಾಳೆಲೆಯಲಿ ಪ್ರಾಣ ಬಡಿಸಿದೆ, ಉಣಬಾರೋ ಜವರಾಯ, ಶಿವ ತನುವಿನ ಮನೆಗೆ ಬಾತಿತಿ ಬಾತಿತಿ, ತನುವಿನ ಮನೆಗೆ ಬಾತಿತಿ ಬಾತಿತಿ, ಆತ್ಮನ ರುಚಿಗೆ ಬಾತಿತಿ ಬಾತಿತಿ. ಒಲೆಯ ದೇಹ ಗೆಲುವು ಸೌದೆ, ಹೃದಯ ಪಾತ್ರೆ ನೆತ್ತರೊಡನೆ, ಆತ್ಮದಿನಸಿ ತಾನೆ ಕುದಿದು ತಾನೆ ಉಕ್ಕಿ ತಾನೆ ಬಸಿದು ತಾನೆ ಆದ, ಆತ್ಮಭಕ್ಷ ಉಂಡರೆ ತೇಗುವೆ ಶಿವನಡೆ ಸಾಗುವೆ ಬಾಳೆಲೆಯಲಿ, ಪ್ರಾಣ ಬಿಸಿದೆ ಉಣಬಾರೋ ಜವರಾಯ, ಶಿವ ತನುವಿನ ಮನೆಗೆ ಬಾತಿತಿ ಬಾತಿತಿ ಬಾತಿತಿ, ಆತ್ಮನ ರುಚಿಗೆ ಬಾತಿತಿ. ಬಂದಕ್ಕಿತ್ತು ಮುಕ್ತಿ ಇತ್ತು ಕಂದನಂತೆ ಭುಜದಿ ಹೊತ್ತು, ಹೋಗೋ ತಂದೆ ಪಾಪ ಪುಣ್ಯ ಲೆಕ್ಕ ನೋಡಿ ಶೂನ್ಯದಲ್ಲಿ ನೆಲೆಯ ನೀಡಿ, ಹರಸು ತಂದೆ ಲಾಲಿಯ ರೂಪವೇ ತಾಶದ ವೇಷವೇ ಬಾಳೆಲೆಯಲಿ, ಪ್ರಾಣ ಬಡಬಡಿಸಿದೆ ಉಣಬಾರೋ ಜವರಾಯ, ಈಶ್ವರ
ಬಾತಿತಿ ಬಾತಿತಿ ಆತ್ಮನ ರುಚಿಗೆ ಬಾತಿತಿ 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 ಬಾತಿತಿ. ಭಾರ್ಗವ, ಹಾಂ ಸರ್, ಕ್ಲಾಸಿಕಲ್ ಕಲಿತಾ ಇದ್ದೀರಾ? ಕಲಿತಾ ಇದ್ದೀನಿ ಸರ್. ಓಕೆ, ನಿಮಗೆ ವಾಯ್ಸ್ ಬಂದು ಗಾಡ್ ಗಿಫ್ಟ್ ಆಗಿದೆ. ಥ್ಯಾಂಕ್ ಯು ಓಕೆ, ಸರ್. ವೆರಿ ನೈಸ್ ವಾಯ್ಸ್. ಟಿಂಬರ್ ಎಲ್ಲ ತುಂಬ ಚೆನ್ನಾಗಿದೆ, ಎಕ್ಸ್ಪ್ರೆಷನ್ ಎವ್ರಿಥಿಂಗ್ ಈಸ್ ಗುಡ್. ಥ್ಯಾಂಕ್ ಯು ಓನ್ಲಿ ಸರ್. ಥಿಂಗ್ ಈಸ್ ಗುರುವಿನ ಪಾಠಾಂತರ ಕಾಣ್ತಾ ಇಲ್ಲ. ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಯಾಕಂದರೆ ಸೀರಿಯಸ್ ಆಗಿ ಕ್ಲಾಸಿಕಲ್ ಸಾಂಗ್ಗಳನ್ನು ಹಾಡುವಾಗ ಅದನ್ನು ಖಂಡಿತವಾಗಿ ಯು ಹ್ಯಾವ್ ಟು ವರ್ಕ್. ಆ ವಾಯ್ಸಿಗೆ ಬೇಕಾಗಿರುವಂಥ ಸಂಗತಿಗಳೆಲ್ಲ ಬರ್ತಾ ಇಲ್ಲ. ಸೊ ಅದೆಲ್ಲ ಪ್ರಾಪರ್ ಗೈಡೆನ್ಸಿಂದ ಬರುವಂಥದ್ದು. ಓಕೆ, ಸೊ ಟೇಕ್ ಇಟ್ ಸೀರಿಯಸ್ಲಿ ಆ್ಯಂಡ್ ಗುರುಗಳ ಹತ್ರ ಎಲ್ಲ ಇದು ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ರೆಸ್ಟ್ ಸಾಂಗ್ ವಾಸ್ ಗುಡ್. ಪಿಚ್ಚಿಂಗ್ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬಟ್ ಆದರೂ ಆ ಸಂಗತಿಗಳೆಲ್ಲ, ಯಾಕಂದರೆ ಇದೆಲ್ಲ ಸಂಗತಿ ಬೇಸ್ಡ್ ಸಾಂಗ್, ಹಾಗಾಗಿ ಯು ಹ್ಯಾವ್ ಟು ಬಿ ಲಿಟಲ್ ಕೇರ್ಫುಲ್. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಭಾರ್ಗವ್, ಹಾಂ ಸರ್. ಈ ಸಾಂಗ್ನ ಏನಕ್ಕೆ ಸೆಲೆಕ್ಟ್ ಮಾಡಿದ್ದು? ನಾನೇ ಸರ್. ಏನಕ್ಕೆ? ಸ್ವಲ್ಪ ಕ್ಲಾಸಿಕಲ್ ಬೇಸ್ಡ್ ಇದೆ. ಆ್ಯಕ್ಚುಲಿ ಒಂದು ನಾವು ತಿಳ್ಕೊಬೇಕು. ಯೂಶ್ವಲಿ ನಂಗೆ ಗೊತ್ತಿಲ್ಲ, ಒಂದು ನನಗೆ ಹಳೆ ನೆನಪು, ಇದೇ ಸ್ಟೇಜಲ್ಲಿ ನಾನು ಕಾಂಪಿಟೇಷನ್ಗೆ ಹಾಡ್ತಾ ಇದ್ದೆ ಒಂದು ಟೈಮಲ್ಲಿ. ಹಾಂ ಸರ್. ಇದೇ ಸ್ಟೇಜಲ್ಲಿ ಒಂದು ಈ ಸ್ಟೇಜಲ್ಲಿ ಕೆಲವರು ಬರ್ತಾಯಿದ್ರು, ಕೆಲವರು ಬಂದು ಭಗವಾನ್ ಅಂತ ಒಂದು ಹಾಡು ಹಾಡೋದು. ಹಾಂ ಸರ್. ಅದನ್ನು ಯಾರು ಹಾಡಿದ್ರು ಅವ್ರಿಗೆ ಪ್ರೈಸ್ ಸಿಗೋರು. ಯಾರು ಹಾಡಿದ್ರು ಆ ಸಾಂಗ್ ಹೆಂಗೆ ಹಾಡಿದ್ರು ಅವ್ರಿಗೆ ಪ್ರೈಸು. ಹಾಂ ಸರ್. ಯಾಕಂದರೆ ಜಡ್ಜಸ್ ಎದುರುಗಡೆ ಕೂತಿರ್ತಾರೆ, ಯಾರ ಸ್ಪಾನ್ಸರ್ಸು ದುಡ್ಡು ಕೊಟ್ಟಿರ್ತಾರೆ, ಸೊ ಅವ್ರಿಗೆ ಮರ್ಯಾದೆ ಕೊಡೋಕ್ಕೆ ಅಂತ ಕೂರಿಸ್ತಾಯಿದ್ರು. ಸೊ ಅವ್ರಿಗೆ ಕೊಡ್ತಾಯಿದ್ರು. ನಾವು ಹಾಡ್ತಾಯಿದ್ವಿ, ನಾವು ನೀಟಾಗಿ ಹಾಡೋಣ ಅಂತ ಯಾವುದಾದ್ರು ಸಿಂಪಲ್ ಸಾಂಗ್ ಇಟ್ಕೊಂಡು ಹಾಡೋದು. ಕ್ಲಾಸಿಕಲ್ ಯಾವತ್ತು ಹಾಡುವಾಗ ಪರ್ಫೆಕ್ಷನ್ ಆಗೋದಾದ್ರೆ ಮಾತ್ರ ಹಾಡಿ, ಇಲ್ಲಾಂದರೆ ಇಲ್ಲಿ ಯಾರು ಕೇಳಿಲ್ಲ ನಿಮ್ಮ ಹತ್ರ ಕ್ಲಾಸಿಕಲ್ ಹಾಡೋಕ್ಕೆ, ಆಯಿತಾ? ಈಗ ಅದು ಸ್ವರಗಳು ಬರುತ್ತಾ ನಿನಗೆ? ಹಾಂ ಸರ್. ಸ್ವರಗಳು ಬರುತ್ತಾ? ಇಲ್ಲ. ಈಗ ಫಸ್ಟ್ ಲೈನ್ ಹಾಡ್ಬಿಡು. ಬಾಳೆಲೆಯಲ್ಲಿ ಅಲ್ಲ ಪಲ್ಲವಿ. ದರಿ ದರಿ ನಾನೇ ಅದು ಅಲ್ಲ. ತನುವಿನ ಮನೆಗೆ ಬಾ ಅತಿಥಿ. ತನುವಿನ ಮನೆಗೆ ಬಾತಿತಿ. ಅದಲ್ಲ. ಬಾ ತಾರಿ ತೀತಿ. ಈ ಸ್ವರಗಳು ನೀಟಾಗಿರಬೇಕು ಆ ಸ್ಪೀಡಲ್ಲಿ. ಅದಕ್ಕೆ ಯು ನೀಡ್ ರಿಹರ್ಸಲ್. ಅದಕ್ಕೆ ಪಕ್ಕಾ ಬಂದರೆ ಮಾತ್ರ ಮಾಡಬೇಕು. ಇಲ್ಲದ ಏನಾಗುತ್ತೆ ಗೊತ್ತಾ, ಇಲ್ಲಿ ಬೇಸಿಕಲಿ ಇಟ್ ವಿಲ್ ಬಿ ಎ ಕಾಮಿಡಿ ಶೋ. ನೀವೇನೋ ಹಾಡ್ತಾ ಇದ್ರಿ, ಅದು ಏನಾಗುತ್ತೆ ಕೆಲವೊಮ್ಮೆ ಏನಂತ ಚೆನ್ನಾಗಿ ಹಾಡಿದಾನಂತ ಬರುತ್ತೇವೆ. ನೀಟಾಗಿ ಹಾಡಿದರೆ, ಈಗ ಇದು ಕಷ್ಟ ಹಾಡೋದು, ಡೆಫಿನೆಟಾಗಿ ಕಷ್ಟ. ಈ ಹಾಡೋದು ಕಷ್ಟ ಇದನ್ನು ಪರ್ಫೆಕ್ಷನ್ ಆಗಿ ಹಾಡೋದಿದ್ರೆ ಯಾರು ಹೇಳಿದ್ರು ಹಾಡೋಕ್ಕೆ? ಏನಕ್ಕೆ ಒದ್ದಾಡಬೇಕು ನೀವು? ಎಫೆಕ್ಟ್ ಆಗುತ್ತೆ, ರಿಸಲ್ಟ್ಗೆ ಎಫೆಕ್ಟ್ ಆಗುತ್ತೆ. ಅದಕ್ಕಿಂತ ನಾನು ಹೇಳೋದು ಕ್ಲಾಸಿಕಲ್ ರೌಂಡ್ ಅಂತ ಬಂದಾಗ ಆಗ ಹಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಈಗ ಏನು ಸುಮ್ಮನೆ ಎಲ್ಲರೂ ಬಂದು ಕ್ಲಾಸಿಕಲ್, ಈಗ ಪ್ರಿವಿಯಸ್ ಸಾಯಿರೂಪನ್ ಅಷ್ಟೇ, ನನಗೆ ಅರ್ಥ ಆಗಿಲ್ಲ ಏನಕ್ಕೆ ಸುಮ್ಮನೆ ಅದು ನೆಗೆಟಿವ್ ಮಾರ್ಕ್ಸ್ ಬರ್ತಾ ಇರುತ್ತೆ. ತಪ್ಪು ಮಾಡಿದಷ್ಟು ನೆಗೆಟಿವ್ ಬರ್ತಾ ಇರುತ್ತೆ. ಪ್ರತಿಯೊಂದು ತಪ್ಪಿಗೆ ನೆಗೆಟಿವ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಯಾರು ಕೇಳಿಲ್ಲ ಇಲ್ಲಿ, ಕಷ್ಟದ ಸಾಂಗ್ ಹಾಡಲೇಬೇಕು ಅಂತ ಯಾರು ಕೇಳಿಲ್ವಲ್ಲ. ಹಾಡಿದ ಸಾಂಗನ್ನು ಚೆನ್ನಾಗಿ ಹಾಡಬೇಕಷ್ಟೇ. ನೀವು ತಪ್ಪು ಮಾಡ್ತಾ ಹೋದರೆ ನಾವು ಇಲ್ಲಿ ನೆಗೆಟಿವ್ ಹಾಕ್ತಾನೇ ಹೋಗ್ತಾ ಇರ್ತೀವಿ. ಸೊ ಇದರಲ್ಲಿ ಏನು ಗೊತ್ತಾ, ಸಂಗತಿ ಬೇಸ್ ಕಂಟಿನ್ಯೂಸ್ ಇದೆ ಇದು. ಇದು ನೀನು ಟ್ರೈನ್ ಆಗಿಲ್ಲ ಇದಕ್ಕೆ. ಫಸ್ಟ್ ಟೈಮ್. ಈಗ ನನ್ನೆಲ್ಲ ಬೇರೆ ಕಡೆ ಹಾಡಿದೆ, ಓ ಸೂಪರ್ ಕ್ಲಾಸಿಕಲ್ ತುಂಬ ಚೆನ್ನಾಗಿ ಆಡಿದೆ ಅಂತ ಹೇಳ್ಬೋದು. ಬಟ್ ತಪ್ಪುಗಳು ತುಂಬ ಮಾಡಿದೆ, ಏನು ಮಾಡ್ತೀಯ? ಈಗ ಸ್ವರಸ್ಥಾನದಲ್ಲಿ ಕರೆಕ್ಟಾಗಿ ಸ್ವರ ಕೂತ್ಕೊಂಡ್ರೆ ಚೆನ್ನಾಗಿರೋದು ಅದು. ಇದು ಕಷ್ಟ ಇದೆ ಸಾಂಗ್ ಹಾಡೋದು, ಈ ಟೆಂಪೋದನ್ನು, ಈ ಸ್ಪೀಡಿಗೆ. ಯಾರಿಗಾದ್ರೂ ನಮಗಾದ್ರೂ ಕಷ್ಟ ಆಗುತ್ತೆ ಇದನ್ನು. ದಿಟ್ಸ್ ನೀಡ್ಸ್. ಅದು ಆ್ಯಕ್ಚುಲಿ ಸಂಗೀತ ಅಂದರೆ ಬೇಸಿಕಲ್ ತಪಸ್ಸು. ಸಿಂಪಲಾಗಿ ಹೇಳ್ತೀನಿ, ಸಿಂಗಿಂಗಲ್ಲಿ ಕಿವಿ ಚೆನ್ನಾಗಿದೆ, ತಪ್ಪುಗಳು ಹುಡ್ಕೋದು ತುಂಬ ಸುಲಭ. ತಪ್ಪುಗಳಾದರೆ ನೀವು 100 ಜನ ಕೂತೀರಿ, 100 ಜನ ಅದೇ ಜಾಗ ಹೇಳ್ತಾರೆ ಇಲ್ಲಿ ತಪ್ಪಾಗಿದೆ ಅಂತ. ಸೊ
ಹಾಡಿನಲ್ಲಿ ಸಿಂಗಿಂಗ್ ಎಷ್ಟು ಟೈಟಾಗಿರ್ಬೇಕಂದ್ರೆ, ಈಗ ಪ್ಲೇಬ್ಯಾಕ್ ಸಿಂಗರ್ಸ್ ಅಷ್ಟೇ ಹಾಡುವಾಗ ಒಂದಷ್ಟು ತಪ್ಪುಗಳು ಮಾಡ್ತಾ ಇರ್ತಾರೆ, ಸರಿ ಮಾಡ್ತಾ ಇರ್ತಾರೆ. ಮುಂಚೆ ಎಲ್ಲ ರಿಪೇರಿ ಮಾಡೋಕ್ಕಾಗ್ತಿರ್ಲಿಲ್ಲ, ಒಂದು ಫ್ಲೋ ಅಲ್ಲಿ ಹಾಡ್ಬೋದು, ಈಗ ಲೈನ್ ತಗೋಬೋದು. ಬಟ್ ಹಾಡುವಾಗ ನಾನು ಹೇಳೋದು ಹೆಂಗೆ ಗೊತ್ತಾ, ಇದು ಸುಮ್ಮನೆ ಶೇಕ್ ಬರ್ತಾ ಇತ್ತು, ನೀವು ಕರೆಕ್ಟ್ ಸ್ವರ ಸ್ಥಾನದಲ್ಲಿ ಕೂತ್ಕೋತಾ ಇರಲಿಲ್ಲ. ಹಾಂ ಸರ್. ಹಂಗೆ ಕೂತ್ಕೊಳ್ಳೋದಿದ್ರೆ ನೆಗೆಟಿವ್ ಆಗ್ತಾ ಇರುತ್ತೆ. ಸೊ ನಮಗೆ ಇಷ್ಟ ಆಗಲ್ಲ, ಏನಕ್ಕೆ ಸುಮ್ಮನೆ ಹಾಳು ಮಾಡ್ಕೋತೀರಾ ಅಂತ. ಈಗ ನೀವು ನೆಕ್ಸ್ಟ್ ರೌಂಡಿಗೆ ಬಂದರೆ ನಮಗೆ ಒಳ್ಳೆಯದು. ಒಳ್ಳೆ ಸಿಂಗರ್ಸ್ ಪುನಃ ತಪ್ಪು ಮಾಡ್ತಾ ಹೋದರೆ ಕಷ್ಟ ಅಲ್ವಾ. ಸೊ ಸಾಂಗ್ ಸೆಲೆಕ್ಷನ್ ಒಂದು ಮೇನ್ ನೋಡ್ಕೊಳ್ಳಿ. ನಿಮಗೆ ಕಂಟ್ರೋಲ್ ಇದೆಯಾ ಸಾಂಗ್ ಮೇಲೆ, ಆಡಿ ನಿಜವಾಗಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾವತ್ತು ಕಂಟ್ರೋಲ್ ಇಲ್ವಾ, ಎಲ್ರಿಗೂ ಗೊತ್ತಾಗುತ್ತೆ ಕಂಟ್ರೋಲ್ ಇಲ್ಲ ಅಂತ, ಪಾಪ ಒದ್ದಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಓಕೆ, ಹಾಂ ಸರ್. ಈಗೇನಂದರೆ ತನುವಿನ ಮನೆಗೆ ಬಾತೀತಿ ಆ ಸಂಗತಿಗಳನ್ನೇ ಒಂದು 10 ಸಲ ಪ್ರಾಕ್ಟೀಸ್ ಮಾಡಿ, ಬರೋ ತನಕ ಪ್ರಾಕ್ಟೀಸ್ ಮಾಡಿ. ಸುಮ್ಮನೆ ಮೊಬೈಲ್ ಹಾಕಿ ಕೇಳಿ ಆ ಸಂಗತಿ ಬಂದಿದೆಯಾ, ಕರೆಕ್ಟಾಗಿ ಉಳಿದಿದೆಯಾ ಅಂತೇಳಿ. ಹಾಂ ಸರ್. ಒಂದು 4 ಸಲ ಹಾಡಿ ಬಂದುಬಿಡ್ತು ಅಂತ ತಿಳ್ಕೊಂಡ್ರೆ ಆಗೋದಿಲ್ಲ. ಸರಿ ಕೇಳಿ ಅದನ್ನು ಮಗ್ ಮಾಡಿ ಬಂತು, ಇಲ್ಲಾಂದರೆ ಆ ಸಂಗತಿ ಟಫ್ ಸಂಗತಿ ಇರೋ ಸಾಂಗನ್ನು ಬಿಟ್ಟರೆ ಸಿಂಪಲ್ ಹಾಡಿದರೆ ಒಳ್ಳೇದು ಅಂತ. ಹಾಂ ಸರ್. ಓಕೆ, Thank you, ಆಲ್ ದ sir. ಬೆಸ್ಟ್. ಎಸ್ ವೀಕ್ಷಕರೇ, ಈಗ ಮುಂದಿನ ಸರದಿ ಬಂದಿದೆ ಎಲಿಮಿನೇಷನ್ಗೋಸ್ಕರ. ನಾವ್ ಇಟ್ಸ್ ಅ ಟೈಮ್ ಫಾರ್ ಎಲಿಮಿನೇಷನ್. ಯಾರು ಮುಂದೆ ಹೋಗ್ತಾರೆ, ಯಾರು ರಿಟರ್ನ್ ಹೋಗ್ತಾರೆ, ಓವರ್ ಟು ಜಡ್ಜಸ್. ಇಬ್ಬರು ಡೇಂಜರ್ ಝೋನ್ ಅವರು ಡೆಫಿನೆಟ್ ಆಗಿ ಮತ್ತೊಂದು ಚಾನ್ಸ್ ಇದೆ. ಬಟ್ ಸೇಫ್ ಝೋನ್, ವಿದೌಟ್ ಡೌಟ್ಸ್ ಪಲ್ಲವಿ ಇಸ್ ಇನ್ ದ ಸೇಫ್ ಝೋನ್. ಸೊ ಇನ್ನೊಂದು ಪೊಟೆನ್ಷಿಯಲ್ ನೋಡಿ ಪರ್ಫಾರ್ಮೆನ್ಸ್ ಒಳ್ಳೆ ಮಾಡಿ ಈ ರೌಂಡಲ್ಲಿ ಐ ಥಿಂಕ್ ವಿಲ್ ಇನ್ಕ್ಲೂಡ್ ಭಾರ್ಗವ್ ನೆಕ್ಸ್ಟ್ ರೌಂಡಿಗೆ ಸೇಫ್ ಆಗಿರ್ತೀರಾ. ಜನ್ಯ and Sai Rupa, I think we'll just wait for the next round, just see what will happen. Okay, thank you, all the best. ಎಸ್ ವೀಕ್ಷಕರೇ, ಯಾರೆಲ್ಲ ಸೆಲೆಕ್ಟ್ ಆದ್ರು ಅವರಿಗೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದಲೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಬಟ್ ಯಾರು ಸೆಲೆಕ್ಟ್ ಆಗಿಲ್ಲ ಬೇಸರ ಪಡಬೇಡಿ, ಟ್ರೈ ಟಿಲ್ ಯು ಗೆಟ್ ಸಕ್ಸೀಡ್ ಅಂತ ಹೇಳ್ತಾ, ಮುಂದಿನ ಸುತ್ತಲ್ಲಿ ಮುಂದಿನ ಕಂಟೆಸ್ಟೆಂಟ್ ಜೊತೆ ಮತ್ತೊಮ್ಮೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಸೂಪರ್ ಸಿಂಗರ್ ಸೀಸನ್ 2 ಜರ್ನಿಯಲ್ಲಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ಸ್ಟೇ ಟ್ಯೂನ್ ಅಂಡ್ ಕೀಪ್ ವಾಚಿಂಗ್ ಅಂಡ್ ಸ್ಟೇ ಹೆಲ್ದಿ. ಬಾಯ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka, Mangalore, Smarnika Kalsanka Udupi, Akshaya Kitchen Equipments, Citadel Developers.